ಗುಜರಾತ್ನ ವಡೋದರದಲ್ಲಿ ಬೀದಿ ಬದಿ ವ್ಯಾಪಾರಿಯು 20 ರೂಪಾಯಿಗೆ 6ರ ಬದಲು 4 ಗೋಲ್ಗಪ್ಪ ಕೊಟ್ಟ ಎಂದು ಮಹಿಳೆಯೊಬ್ಬರು ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದರು. ಟ್ರಾಫಿಕ್ ಜಾಮ್ಗೆ ಹಲವು ಕಾರಣಗಳಿರುತ್ತವೆ. ಈಗ ವಡೋದರದ ಸೂರ್ಸಾಗರ್ ಸರೋವರದ ಬಳಿ ಗೋಲ್ಗಪ್ಪ ಕಾರಣಕ್ಕೆ ರಸ್ತೆ ತಡೆ ನಡೆದಿದೆ. ಬೀದಿ ಬದಿ ವ್ಯಾಪಾರಿಯೊಬ್ಬನು ನನಗೆ 20 ರೂಪಾಯಿಗೆ 6ರ ಬದಲು 4 ಗೋಲ್ಗಪ್ಪ ಕೊಟ್ಟಿದ್ದಾನೆ ಎಂದು ಮಹಿಳೆ ರಸ್ತೆಯ ನಡುವೆ ಕುಳಿತು ಪ್ರತಿಭಟಿಸಿದರು. ಪೊಲೀಸರು ಸ್ಥಳಕ್ಕೆ ಬಂದಾಗ ತನಗೆ ನ್ಯಾಯವಾಗಿ ಸಲ್ಲಬೇಕಾದ 12 ಗೋಲ್ಗಪ್ಪ ಕೊಡಿಸುವಂತೆ ಮಹಿಳೆ ಕಣ್ಣೀರು ಹಾಕುತ್ತಾ ಕೇಳಿಕೊಂಡರು. ಜನರು ವಿಡಿಯೋ, ಫೋಟೋ ಎಂದು ಮತ್ತಷ್ಟು ಮುಗಿಬಿದ್ರು. 12 ಗೋಲ್ಗಪ್ಪ ಪುರಿ ಕೊಡಿಸುವುದಾಗಿ ಪೊಲೀಸರು ಮಹಿಳೆಯನ್ನ ಸಮಾಧಾನಪಡಿಸಿ ಸ್ಥಳದಿಂದ ಎಬ್ಬಿಸಿದ್ರು. ಮಹಿಳೆಗೆ ನ್ಯಾಯ ಕೊಡಿಸಿದ್ದಾರೋ ಇಲ್ಲವೋ ಎಂದು ತಿಳಿದು ಬಂದಿಲ್ಲ. ಅದನ್ನ ಯಾರೂ ರೀಲ್ಸ್ ಮಾಡಿಲ್ಲ. खाते बार पूरिया कम देता है मेरा को नबी डाला ही नहीं करता है। कितनी पूरिया देता है आपको? 20 रुपए की 6 भी देता है, पर मेरे को कम देता है। हर बार मेरे साथ झगड़ा करता है। आज भी कम दी पानी पूरी। आप कायम खाने आते हो यहाँ पे? आज क्या हुआ था? हर बार मेरे को जो पूरी कम दे नबी डाला ही नहीं करता है। गाड़ी वाला आपको तो गाड़ी वाला और उसके बाद खाना आते तो मेरे को अनसन बोलते, तो अभी क्या मतलब इसकी लारी बंद करवा लो, बस इसकी लारी बंद करवा लो। मेरे को इसकी लारी नहीं चाहिए यहाँ पे। ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches.